ಸುದ್ದಿ ಸಮಗ್ರಕ್ಕೆ ಸ್ವಾಗತ. ನಾನು ಅಂಜನ್ ಕುಂದರ್. ಮಂಗಳೂರು ನಗರದಿಂದ ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ಮರವೂರು ಸೇತುವೆ ಕಾಮಗಾರಿ ಬಿರುಸಿನಿಂದ ಸಾಗಿದ್ದು ಅಂತಿಮ ಹಂತದಲ್ಲಿದೆ. ಈ ತಿಂಗಳ ಕೊನೆಯ ಒಳಗಾಗಿ ಘನ ವಾಹನಗಳ ಸಂಚಾರವನ್ನು ಹೊರತುಪಡಿಸಿ ಲಘು ವಾಹನಗಳಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ಎಂದು ಮುಲ್ಕಿ ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟ್ಯನ್ ಹೇಳಿದ್ದಾರೆ. ಸೇತುವೆ ಪರಿಶೀಲನೆಯ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸತತ 1 ತಿಂಗಳ ಕಾಲ ಅಧಿಕಾರಿಗಳ ಇಂಜಿನಿಯರ್ಗಳ ಶ್ರಮದಿಂದ ಕಾಮಗಾರಿ ಅಂತಿಮ ಹಂತವನ್ನು ತಲುಪಿದೆ. ಸುಮಾರು 2.5 ಫೀಟ್ನಷ್ಟು ಕುಸಿದಿದ್ದು ಸೇತುವೆಯನ್ನ ಸ್ಥಾನಕ್ಕೆ ಇಡಲಾಗಿದ್ದು, ಕಾಮಗಾರಿ ಸಂಪೂರ್ಣವಾಗಿ ಮುಗಿದ ಬಳಿಕ ಸಾರ್ವಜನಿಕರ ಹಾಗೂ ಲಘು ವಾಹನಗಳ ಸಂಚಾರಕ್ಕೆ ಅವಕಾಶ ಸಿಗಲಿದೆ ಎಂದರು. ಅಧಿಕಾರಿಗಳು, ಇಂಜಿನಿಯರ್ಸ್ ಮತ್ತು ಮುಗ್ರೋಡಿ ಕನ್ಸ್ಟ್ರಕ್ಷನ್ನ ಕಂಪನಿ ಇವತ್ತು ತಾತ್ಕಾಲಿಕವಾಗಿ ಲೈಟ್ ವೆಹಿಕಲ್ಗಳನ್ನು ರೆಡಿ ಮಾಡಿಕೊಡ್ತೇವೆ ಎಂಬ ಭರವಸೆಯೊಂದಿಗೆ ಬೆಂಗಳೂರಿನಿಂದ, NITಕೆಯಿಂದ, ಬೇರೆ ಬೇರೆ ಕಡೆಗಳಿಂದ ಎಕ್ಸ್ಪರ್ಟ್ಗಳನ್ನು ಕರೆಯಿಸಿ ತಂದು ಅವರ ಹತ್ರ ಡೈರೆಕ್ಷನ್ ತಗೊಂಡು ಇವತ್ತು ಈ ರಸ್ತೆಯನ್ನು ಎಷ್ಟು ಸುಮಾರು 2.5 ಫೀಟ್ ಇದು ಸಿಂಕ್ ಆಗಿತ್ತೋ ಅದನ್ನು ಸರಿಯಾಗಿ ಎತ್ತಿ ಸರಿಯಾದ ಸ್ಥಳದಲ್ಲಿ ಅದನ್ನು ನಿಲ್ಲಿಸಿ ಈ ಕೆಲಸವನ್ನು 1 ತಿಂಗಳೊಳಗೆ ಡೇ ನೆಟ್ ಮಾಡಿ ಇವತ್ತು ಪೂರ್ಣಗೊಳಿಸಿದ್ದಾರೆ. ಇನ್ನೇನು ಅದಕ್ಕೆ ಕಾಂಕ್ರೀಟ್ ಹಾಕುವಂಥ ಕೆಲಸವನ್ನು ಮಾಡಿ 1 ವಾರದಕ್ಕೆ ಸ್ವಲ್ಪ ಕ್ಯೂರಿಂಗ್ ಎಲ್ಲ ಆಗಬೇಕಾಗಿದೆ. ಆ ಕ್ಯೂರಿಂಗ್ ಆದ ಬಳಿಕ ಒಂದು 10 ದಿನದ ಒಳಗೆ, 1 ವಾರದ 10 ದಿನದ ಒಳಗೆ ಲೈಟ್ ವೆಹಿಕಲ್ಗಳನ್ನು ಈ ಒಂದು ಏರ್ಪೋರ್ಟಿಗೆ ಹೋಗುವಂಥ ಟೂ ವೀಲರ್ಗಳಿರ್ಬೋದು, ಕಾರ್ಗಳಿರ್ಬೋದು, ಲೈಟ್ ವೆಹಿಕಲ್ ಬಸ್ಸಿನ ತನಕ ಬಿಡುವಂಥ ಆಲೋಚನೆ, ಬಸ್ಸನ್ನು ಸಮೇತ ಬಿಡುವಂಥ ಆಲೋಚನೆಯನ್ನು ನಮ್ಮ ಅಧಿಕಾರಿಗಳೊಂದಿಗೆ ಮತ್ತು ಗುತ್ತಿಗೆದಾರರೊಂದಿಗೆ ಚರ್ಚೆ ಮಾಡಿದಾಗ ತಿಳಿದು ಬಂದಂಥ ವಿಷಯ.